ಓಂ ಶ್ರೀ ಗುರು ಅಕ್ಕ ಮಹಾದೇವಿ ಲಿಂಗಾಯ ನಮಃ. ಅಕ್ಕ ಮಹಾದೇವಿಯವರ ವಚನ. ಗುರುಪಾದ ತೀರ್ಥವೇ ಮಂಗಳ ಮಜ್ಜನವೆನಗೆ, ವಿಭೂತಿಯೇ ಒಳಗುಂದದ ಅರಿಶಿನವೆನಗೆ, ದಿಗಂಬರವೇ ದಿವ್ಯಾಂಬರವೆನಗೆ, ಶಿವಭಕ್ತರ ಪಾದ ರೇಣುವೆ ಅನುಲೇಪನವೆನಗೆ, ರುದ್ರಾಕ್ಷಿಯೇ ಮೈದುಡಿಗೆಯನಗೆ, ಶರಣರ ಪಾದ ರಕ್ಷೆಯೇ ಶಿರದಲ್ಲಿ ತೊಡಿಲು ಬಾಸಿಂಗವೆನಗೆ, ಚನ್ನ ಮಲ್ಲಿಕಾರ್ಜುನನ ಮಧುವಳಿಗೆಗೆ ಬೇರೆ ಶೃಂಗಾರವೇಕೆ ಹೇಳಿರವ್ವ. ಪದಗಳ ಅರ್ಥ. ಪಾದತೀರ್ಥ. ಗುರುಪಾದದ 2 ಅಂಗುಷ್ಟಗಳನ್ನು ಪಾದಪೂಜೆಯ ನಂತರ ಕೇಂದ್ರೀಕರಿಸಿ ಅನುಗ್ರಹ ಜಲ ಪಡೆಯುವುದು. ಪಾದೋದಕವನ್ನು ಗುರುಗಳು ಮಜ್ಜನಾದಿಗಳು ಸ್ನಾನ ಪೂಜೆ ನಡೆಸಿದ ಸ್ಥಳದಲ್ಲಿಯೇ ಪಡೆಯಬೇಕು. ಗುರು ಹೊರಗೆ ಹೋಗಿರಬಾರದು. ಪ್ರಸಾದ ಸೇವಿಸಬಾರದು. ಜಪ ತಪ ನಡೆಸಿರಬೇಕು. ವಿಭೂತಿ. ಸಗಣಿ ಸುಟ್ಟ ಬೂದಿಯಿಂದ ಮಾಡಿದ್ದು. ದಿವ್ಯಾಂಬರ. ಪವಿತ್ರವಾದ ಉಡಿಗೆ. ಇಲ್ಲಿ ಬಯಲು ಉಡಿಗೆ. ರೇಣು ಧೂಳು. ಅನುಲೇಪನ. ಶ್ರೀಗಂಧದ ಹಾಗೆ ಮೈಯೆಲ್ಲ ಪೋಗಿಸುವಂಥದ್ದು. ಮೈದುಡಿಗೆ. ಆಭರಣ. ವಚನದ ಅರ್ಥ. ಗುರುಪಾದ ತೀರ್ಥವೇ ಮಂಗಳ ಮಜ್ಜನವೆನಗೆ, ಗುರುವಿನ ಪಾದೋದಕವೇ ನನಗೆ ಮಂಗಳ ಸ್ನಾನ, ವಿಭೂತಿಯೇ ನನಗೆ ಅಳಿಸಲಾರದ ಅರಿಶಿನ, ದಿಗಂಬರವೇ ನನಗೆ ದಿವ್ಯಾಂಬರ, ಶಿವಶರಣರ ಪಾದಧೂಳಿಯೇ ಆಶೀರ್ವಾದ, ರುದ್ರಾಕ್ಷಿ ಧಾರಣೆಯೇ ಆಭರಣ, ಶರಣರ ಪಾದಂಗಳೇ ತೊಡಿಲ ಬಾಸಿಂಗವೆನಗೆ. ಶರಣರು ಎಂದರೆ ಇಲ್ಲಿ ಗುರುಗಳು, ಅವರ ಪಾದೋಕೆಗಳೇ ಬಾಸಿಂಗ. ನನಗೆ ಪರಮಾತ್ಮನೇ ವರ, ಇತರ ಶೃಂಗಾರಗಳೇಕೆ. ಲೌಕಿಕವಾದ ಎಲ್ಲ ವೈಭವಗಳನ್ನು ಅವರು ಅನುಭವ ಅಷ್ಟವರ್ಣ ಧಾರ್ಮಿಕ ಲಾಂಛನದಲ್ಲಿ ಗುರುತಿಸಿಕೊಳ್ಳುತ್ತಾರೆ. ಅಕ್ಕ ಮಹಾದೇವಿಯವರು